ಸತತ 13 ವರ್ಷಗಳ ಹುಡುಕಾಟದ ಬಳಿಕ ಈ ಹೂವು ಪತ್ತೆ ಆಗ್ತದೆ. ಇದು ರಪ್ಲೇಶಿಯಾ ಅರ್ನಾಲ್ಡಿ, ವಿಶ್ವದ ಅತ್ಯಂತ ದೊಡ್ಡ ಹೂವು. ಇತ್ತೀಚೆಗೆ ಈ ಹೂವು ಪತ್ತೆಯಾಗಿದೆ. 1818ರಲ್ಲಿ ಟಿ.ಎಸ್. ರಾಫೆಲ್ಸ್ ಮತ್ತು ಜೆ. ಅರ್ನಾಲ್ಡ್ ದಟ್ಟ ಕಾಡುಗಳಲ್ಲಿ ಹೋಗುವಾಗ ಈ ಹೂವು ಮೊದಲನೇದಾಗಿ ಪತ್ತೆಯಾಗುತ್ತದೆ. ಪ್ರಪಂಚದಲ್ಲಿರುವ ಹೂಗಳಿಗಿಂತ ಇದು ಭಿನ್ನವಾಗಿರುವುದರಿಂದ ಸಸ್ಯಶಾಸ್ತ್ರಜ್ಞರಿಗೆ ಈ ವಿಷಯ ತಿಳಿಸುತ್ತಾರೆ. ರಾಬರ್ಟ್ ಬ್ರೌನ್ ಎಂಬ ಸಸ್ಯಶಾಸ್ತ್ರಜ್ಞ ಈ ಹೂವಿಗೆ ಮೊದಲನೇದಾಗಿ ರಾಪ್ಲೇಶಿಯಾ ಅರ್ನಾಲ್ಡಿ ಎಂಬ ಹೆಸರನ್ನು ಇಡ್ತಾನೆ. ಯಾಕಂದ್ರೆ ಈ ಹೂವು ಪತ್ತೆಯಾಗಿದ್ದು ಇವರಿಬ್ಬರಿಂದ, ಇವರ ನೆನಪಿಗಾಗಿ. ಈ ಹೂವು ಯಾಕೆ ಅಪರೂಪ ಗೊತ್ತಾ? ಬೇರೆ ಹೂಗಳಿಗಿಂತ ಗಾತ್ರದಲ್ಲಿ ದೊಡ್ಡದಿರುತ್ತದೆ. 3 ಅಡಿ ಅಗಲ ಹಾಗೆ 11 ಕೆಜಿ ತೂಕವನ್ನು ಹೊಂದಿರುತ್ತದೆ. ಈ ಹೂವು ನೋಡೋದಕ್ಕೆ ಮಾತ್ರ ಸುಂದರವಾಗಿ ಕಾಣುತ್ತದೆ. ಸತ್ತ ಶವದ ವಾಸನೆ ಹೊರಸೂಸುವ ಈ ಹೂವು ಇಂಡೋನೇಷ್ಯಾ, ಮಲೇಷಿಯಾ, ಥೈಲ್ಯಾಂಡ್, ಫಿಲಿಪೈನ್ಸ್ ಮಳೆಕಾಡುಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತವೆ. ಅಪರೂಪವಾಗಿ ಬೆಳೆಯುವ ಈ ಹೂವು ಮೊಗ್ಗಿನ ಬೆಳವಣಿಗೆಗೆ ಸುಮಾರು 188 ದಿನಗಳನ್ನು ಹಾಗೆ ಹೂವು ಬಿಡಲು ಸುಮಾರು 310 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಹೂವು ಸಂಪೂರ್ಣವಾಗಿ ಅರಳಿದ 5-6 ದಿನಗಳಲ್ಲೇ ಬಾಡಿ ಹೋಗುತ್ತದೆ. ಇದರಿಂದಾಗಿ ಈ ಹೂವು ಪತ್ತೆ ಹಚ್ಚಲು ಕಷ್ಟಕರವಾಗುತ್ತದೆ.